ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಈ ದಿನದ ಪ್ರಾರ್ಥನೆ ಮತ್ತು ಧ್ಯಾನವನ್ನು ಆರಂಭ ಮಾಡೋಣ. ಪ್ರೇಷಿತರ ಕಾರ್ಯಕಲಾಪಗಳು 6ನೇ ಅಧ್ಯಾಯ. ಪ್ರೇಷಿತರ ಈ ಸಲಹೆಯನ್ನು ಇಡೀ ಸಭೆ ಅನುಮೋದಿಸಿತು. ಅಂತೆಯೇ ಅಗಾಧ ವಿಶ್ವಾಸವುಳ್ಳವನು ಪವಿತ್ರಾತ್ಮ ಭರಿತನೂ ಆದ ಸ್ತೆಫಾನ, ಫಿಲಿಪ್ಪ, ಪ್ರೊಕೋರ, ನಿಕನೋರ, ತಿಮೋನ, ಪರ್ಮೇನ ಮತ್ತು ಯಹೂದ್ಯ ಮತಾವಲಂಬಿಯಾದ ಅಂತಿಯೋಕದ ನಿಕೋಲಾಯ ಎಂಬ 7 ಮಂದಿಯನ್ನು ಆರಿಸಿಕೊಂಡರು. ಪ್ರೇಷಿತರ ಮುಂದೆ ಅವರನ್ನು ನಿಲ್ಲಿಸಿದರು. ಪ್ರೇಷಿತರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡಿದರು. ದೇವರ ವಾಕ್ಯವಿದು. ದೇವರೇ ನಿಮಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಯಾರಾದರೂ ನಮ್ಮ ಪೈಕಿ ಅಧಿಕಾರದಲ್ಲಿದ್ದರೆ ಅವರ ಕನಸೇನಾಗಿರ್ತದೆ? ಒಂದು ಸ್ಥಾನದಲ್ಲಿದ್ದರೆ ನಾನು ಇನ್ನೂ ಉನ್ನತ ಸ್ಥಾನಕ್ಕೆ ಯಾವಾಗ ಹೋಗುವುದು ಎಂಬ ಒಂದು ಕನಸಿರ್ತದೆ. ಅಲ್ಲಿರುವಂತಹ ವ್ಯಕ್ತಿಯ ಕನಸು ಏನಿರ್ತದೆ? ನಾನು ಇದಕ್ಕಿಂತ ಉನ್ನತ ಸ್ಥಾನಕ್ಕೆ ಯಾವಾಗ ತಲುಪುವುದು ಅಂತ ಹೇಳಿ. ಮತ್ತೆ ಆ ಮನುಷ್ಯನ ಕನಸೇನಿರ್ತದೆ? ನಾನು ಈ ಏಣಿಯಲ್ಲಿ ಮೇಲಿನ ಹಂತಕ್ಕೆ ಯಾವಾಗ ಹೋಗಿ ತಲುಪುವುದು ಅಂತ ಹೇಳಿಕೊಂಡು. ಯಾರು ಕೂಡ ಕೆಳಗಿಳಿಯಲಿಕ್ಕೆ ಇಚ್ಛೆ ಪಡುವುದಿಲ್ಲ, ಆಸೆ ಪಡುವುದಿಲ್ಲ. ಎಲ್ಲರ ಕನಸೇನಂತ ಹೇಳಿದ್ರೆ ನಾವು ಯಾವಾಗ ಮೇಲಕ್ಕೆ ಏರಿ ಹೋಗುವುದು ಎಂಬುದು ಮಾತ್ರ. ನಮ್ಗೆ ಯೇಸು ಸ್ವಾಮಿ ತೋರಿಸಿಕೊಟ್ಟಂತ ದಾರಿಯೇ ಬೇರೆ. ಒಂದು ವೇಳೆ ನಾವು ಈ ಬಡ್ತಿಯನ್ನು ಪಡೆದುಕೊಂಡು ಹೋಗ್ಬೇಕಿದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಏರಿಕೊಂಡು ಹೋಗುವಂತಹ ಕನಸನ್ನು ಬಿಟ್ಟು ಸೇವೆಯ ದಾರಿಯನ್ನು ಹಿಡಿಬೇಕು. ದೇವರ ಮುಂದೆ ಅದಕ್ಕಿಂತ ಮಿಗಿಲಾದ ಬಡ್ತಿ ಬೇರೊಂದಿಲ್ಲ ಅಂತ ಹೇಳಿಕೊಂಡು. ಯೇಸು ಸ್ವಾಮಿಯ ಸನಿಹದಲ್ಲಿದ್ದಂತಹ ಸುತ್ತಲಿದ್ದಂತಹ ಆ ಪ್ರೇಷಿತರು ಯೇಸು ಸ್ವಾಮಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದರು. ಯೇಸು ಸ್ವಾಮಿ ಸ್ವರ್ಗಲೋಕಕ್ಕೆ ಏರಿ ಹೋದ ಮೇಲೆ ಅವರು ಯೇಸು ಸ್ವಾಮಿಯ ಹೆಸರಿನಲ್ಲಿ ಅನೇಕ ಪವಾಡಗಳನ್ನು ಮಾಡಿದರು. ಅದನ್ನು ನೋಡಿದಂತಹ ಜನರು ಅವರ ಹಿಂದೆ ಬರಲಿಕ್ಕೆ ಶುರು ಮಾಡಿದರು. ಅದಕ್ಕಾಗಿ ಈ ಅಧಿಕಾರಿಗಳು, ಮುಖ್ಯ ಯಾಜಕರು ಅವರನ್ನು ದಂಡಿಸಿದರು. ಯಾಕಂತ ಹೇಳಿದ್ರೆ ತುಂಬಾ ಜನರು ಅವರ ಹಿಂದಕ್ಕೆ ಹೋಗ್ತಾರೆ. ಆದರೆ ಅವರು ಆ ಒಂದು ದಂಡನೆಗೆ ಹೆದರ್ಲಿಲ್ಲ, ತಮ್ಮ ಕೆಲಸಗಳನ್ನು ಮಾಡ್ತಾ ಹೋದರು. ಹೀಗೆ ಮಾಡ್ತಿರುವಾಗ ಏನಾಯ್ತಂತ ಹೇಳಿದ್ರೆ ಜನರು ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಿದ್ದರು. ಮತ್ತೆ ಇನ್ನೊಂದು ವಿಚಾರ ಕೂಡ ನಡೆಯಿತು ಅವರ ಮಧ್ಯದಲ್ಲಿ. ಯಾವಾಗ ದೇವರು ನಾವು ಅವರ ಮೇಲೆ ವಿಶ್ವಾಸ ಇಡುವಾಗ ನಮ್ಮ ಅಗತ್ಯಗಳನ್ನು ಪೂರೈಸ್ತಾರೋ, ಹಾಗಾದರೆ ನಮಗೆ ಅಂತ ಯಾಕೆ ಈ ವಸ್ತುಗಳು ಇರಬೇಕು, ಆಸ್ತಿ ಇರಬೇಕು, ಅದರ ಅಗತ್ಯ ಇಲ್ಲ ಅಂತ ಹೇಳಿಕೊಂಡು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಆಸ್ತಿ ಪಾಸ್ತಿ, ಹಣ ಸಂಪತ್ತು ಅದನ್ನೆಲ್ಲವನ್ನು ಕೂಡ ತಂದು ಪ್ರೇಷಿತರ ಕಾಲ ಬುಡಕ್ಕೆ ತಂದು ಇಟ್ಟರು. ನೀವಿದನ್ನು ಹಂಚಿಕೊಡಿರಿ, ಯಾರಿಗೆ ಬೇಕು ಎಂಬುದನ್ನು ನೀವು ತಿಳಿದುಕೊಂಡು ಕೊಟ್ಟು ಬಿಡಿರಿ ಅಂತ ಹೇಳಿಕೊಂಡು. ಇದು ಸ್ವರ್ಗ ಜೀವನ ಪ್ರಿಯರೇ, ಇದು ಸ್ವರ್ಗ ಜೀವನ.
ನಾವು ಇವತ್ತು ಏನನ್ನು ನೋಡ್ತೇವೆ ನಮ್ಮ ಸುತ್ತಮುತ್ತಲು, ಅದು ಸ್ವರ್ಗ ಜೀವನದಿಂದ ದೂರ ಉಂಟು, ತುಂಬಾ ದೂರ. ಇವತ್ತು ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಾವು ಇವತ್ತಿನ ವಿಚಾರವನ್ನು ಬಿಟ್ಟು ಮುಂದಿನ ತಲಾಂತರಗಳ ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಸಂಗ್ರಹ ಮಾಡಲಿಕ್ಕೆ ಆರಂಭ ಮಾಡಿದ್ದೇವೆ. ಯಾರಿಗೆ? ಮುಂಬರುವಂತ ಪೀಳಿಗೆ, ಅದಕ್ಕಿಂತ ಮುಂಬರುವಂತ ಪೀಳಿಗೆ, ಅವರೆಲ್ಲರಿಗೂ ಕೂಡ. ನಾವು ಎಷ್ಟು ಸಮಯ ಜೀವಂತವಾಗಿರ್ತೇವೆ ಅದು ನಮ್ಗೆ ಗೊತ್ತಿಲ್ಲ, ಆದರೆ ಆಸೆ ಮಾತ್ರ ಉಂಟು, ಇನ್ನೂ ಬೇಕು, ಮತ್ತು ಬೇಕು, ಇನ್ನಷ್ಟು ಬೇಕು ಅಂತ ಹೇಳಿಕೊಂಡು. ದೇವರ ರಾಜ್ಯ ಯಾವುದು? ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಸಿಗ್ತದೆ, ಆದರೆ ಆ ದಿವಸಕ್ಕೆ ಮಾತ್ರ, ನಾಳೆಯ ದಿವಸಕ್ಕೆಲ್ಲ. ಯಾಕೆಂತ ಹೇಳಿದ್ರೆ ದೇವರು ಸಮರ್ಥರು. ಆ ಒಂದು ದಿವಸಕ್ಕೆ ಏನು ಬೇಕೋ ಅದನ್ನು ನೀಡಲಿಕ್ಕೆ ದೇವರು ಸಮರ್ಥರು, ಪ್ರತಿಯೊಂದು ದಿವಸಕ್ಕೂ ಕೂಡ. ಅದಕ್ಕಾಗಿ ದೇವರ ಮನೆಯಲ್ಲಿ ನಾಳೆಗೇನ್ ಬೇಕು ಎಂಬುದನ್ನು ಅವರು ಸಂಗ್ರಹ ಮಾಡಿ ಇಡುವುದಿಲ್ಲ. ಈ ಯಹೂದಿ ಜನರು ಐಗುಪ್ತ ದೇಶದಿಂದ ಬಿಡುಗಡೆಗೊಂಡು ಬಂದಾಗ ಆ ಒಂದು ಮರುಭೂಮಿಯಲ್ಲಿ ಹರಿಯುತ್ತಿರ್ಬೇಕಿದ್ರೆ ಹಸಿವಾಯಿತು, ದೇವರನ್ನು ಮೊರೆ ಇಟ್ಟರು. ಕೆಲವರು ದೇವರಿಗೆ ಶಾಪ ಹಾಕಿದರು, ಯಾಕಾಗಿ ನಮ್ಮನ್ನು ಈ ಅರಣ್ಯ ಭೂಮಿಗೆ, ಮರುಭೂಮಿಗೆ ಕರೆತಂದಿದ್ದೆ ಅಂತ ಹೇಳಿಕೊಂಡು. ಆದರೆ ದೇವರು ಅದನ್ನೆಲ್ಲವನ್ನು ಸಹಿಸಿಕೊಂಡು ಅವರಿಗೆ ಬೇಕಾದಂತದನ್ನು ಕೊಟ್ಟರು. ಮೊದಲು ಮಾನ್ನ ಊಟವನ್ನು ನೀಡಿದರು, ಆಮೇಲೆ ಲಾವಕ್ಕಿಗಳ ಮಾಂಸವನ್ನು ನೀಡಿದರು, ಆಮೇಲೆ ಬಂಡೆಗಲ್ಲಿಂದ ನೀರನ್ನು ಕೊಟ್ಟರು, ಎಲ್ಲವನ್ನು ಕೊಟ್ಟರು. ಏನು ಕೂಡ ಕಡಿಮೆ ಮಾಡಲಿಲ್ಲ. 40 ವರ್ಷಗಳ ಕಾಲ ಅವರಿಗೆ ಏನು ಬೇಕೋ ಅದೆಲ್ಲವನ್ನು ಕೂಡ ಕೊಟ್ಟರು ದೇವರು. ಅವರಿಗೆ ಹಸಿವಿನಿಂದ ಸಾಯ್ಲಿಕ್ಕೆ ಬಿಡಲಿಲ್ಲ. ಮರುಭೂಮಿಯಲ್ಲಿ ಏನು ಬೆಳೀತದೆ? ಏನು ಬೆಳೆದಿಲ್ಲ. ಅಲ್ಲಿ ಇರುವಂತದ್ದು ಕೇವಲ ಮರಳು ಮಾತ್ರ. ಅದನ್ನು ತಿಂದು ಯಾರಾದ್ರೂ ಬದುಕುದುಂಟೆ? ಅಂತ ಒಂದು ಮರಳುಗಾಡಿನಲ್ಲಿ 40 ವರ್ಷಗಳ ಕಾಲ ದೇವರು ಆ ಒಂದು ಜನಾಂಗವನ್ನು ಅವರು ಸಾಕಿ ಸಲಹಿದರು. ಯಾರು ಕೂಡ ಹಸಿವಿನಿಂದ ಸಾಯಲಿಲ್ಲ. ಅವ್ರಿಗೇನು ಬೇಕು ಅದೆಲ್ಲವನ್ನು ಕೂಡ ಕೊಟ್ಟರು. ಯಾವಾಗ ಮನುಷ್ಯನು ಸಂಗ್ರಹ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ, ಅಲ್ಲಿ ಸೈತಾನ ನುಗ್ಗಿದ್ದಾನೆ ಅಂತ ಅರ್ಥ. ಎಲ್ಲಿ ಮನುಷ್ಯನು ದೇವರಲ್ಲಿ ನಂಬಿಕೆ ಇಡ್ತಾನೆ ಅಲ್ಲಿ ಸ್ವರ್ಗ ಸಾಮ್ರಾಜ್ಯ. ಅಲ್ಲಿ ಆಸೆ ಇರುವುದಿಲ್ಲ, ಅಲ್ಲಿ ದುರಾಸೆ ಇರುವುದಿಲ್ಲ. ಅಲ್ಲಿ ಮನುಷ್ಯನು ಹಂಚಿಕೊಂಡು ತಿನ್ನುತ್ತಾನೆ, ಸಂತೋಷದಿಂದ ಇರ್ತಾನೆ. ಈ ಆದಿ ಸಭೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಪ್ರೇಷಿತರು ದೇವರ ವಾಕ್ಯವನ್ನು ಅವರು ಸಾರುತ್ತಿರುವಾಗ ಜನರೆಲ್ಲರೂ ಕೂಡ ಬರ್ತಿದ್ದರು, ತಮ್ಮಲ್ಲಿ ಇದ್ದದನ್ನೆಲ್ಲ ಕೂಡ ಪ್ರೇಷಿತರಿಗೆ ನೀಡ್ತಿದ್ದರು. ನೀವು ಹಂಚಿಕೊಡಿ, ನಮ್ಗೆ ಅದೇ ಸಾಕಂತ ಹೇಳಿಕೊಡಿ. ಕೆಲವರಿದ್ದರು ಅವರ ಮಧ್ಯದಲ್ಲಿ, ಸ್ವಲ್ಪ ಕೊಟ್ಟು ಇನ್ನು ಸ್ವಲ್ಪ ಅವರು ಬಚ್ಚಿಡ್ತಿದ್ದರು. ಆದರೆ ಏನಾಯ್ತಂತ ಹೇಳಿದ್ರೆ ಅವರ ಗತಿ ತುಂಬಾ ಚಿಂತಾಜನಕ, ದುಃಖದ. ಅನನೀಯ ಮತ್ತು ಸಫೈರ ಎನ್ನುವರಿಬ್ಬರಿದ್ದರು. ಅವರು ಕೊಟ್ಟರು, ಆದರೆ ಅರ್ಧವನ್ನು ಬಚ್ಚಿಟ್ಟರು, ಆದರೆ ಅದು ಅವರಿಗೆ ದಕ್ಕಲಿಲ್ಲ. ಇಬ್ಬರು ಕೂಡ ಸತ್ತು ಹೋದರು. ದೇವರಿಂದ ನಾವು ಏನನ್ನು ಬಚ್ಚಿಡ್ಲಿಕ್ಕೆ ಸಾಧ್ಯ? ಎಲ್ಲ ಕಾಣ್ತದೆ ಅವರಿಗೆ, ಏನು ಬಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ. ಈಗ ಏನಾಯ್ತು ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ಜನರು ತಂದು ಇಡುವಾಗ ಪ್ರೇಷಿತರು ಹಂಚಿಕೊಡ್ತಿದ್ದರು. ಎಷ್ಟಾದರೂ ಮನುಷ್ಯ ಸ್ವಭಾವ, ಎಷ್ಟಾದರೂ ಮನುಷ್ಯ ಸ್ವಭಾವ. ಅವರಲ್ಲಿ ಕೂಡ ಕೆಲವರಿದ್ದಾರೆ. ಏನಂತ ಹೇಳಿದ್ರೆ, ಅವನಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀರಿ ನೀವು, ಯಾಕಂತ ಹೇಳಿದ್ರೆ ನಿಮ್ಮ ಜನ. ಇವರಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀರಿ, ಅವರು ನಿಮ್ಮ ಜನ. ನಮ್ಮ ಜನರಿಗೆ ಕೊಡ್ಲಿಲ್ಲ. ನಾವು ನೀಡುವಾಗ ಎಲ್ಲರೂ ಕೂಡ ಒಟ್ಟಿಗೆ ನೀಡ್ತೇವೆ, ಅದನ್ನೇ ಹಂಚಿಕೊಡುವಾಗ ಅವರಿಗೆ ಸ್ವಲ್ಪ ಜಾಸ್ತಿ, ಇವರಿಗೆ ಸ್ವಲ್ಪ ಇನ್ನೂ ಜಾಸ್ತಿ, ಮತ್ತೆ ನಮ್ಗೆ ಮಾತ್ರ ಕಡಿಮೆ. ಅದು ಕೇಳಿಕೊಂಡು ಪ್ರೇಷಿತರಿಗೆ ತುಂಬಾ ನೋವಾಯ್ತು, ಶಿಷ್ಯರಿಗೆ ತುಂಬಾ ನೋವಾಯ್ತು, ಸರಿ ಕಾಣಲಿಲ್ಲ. ನಾವು ಏಕ ದೇವರಲ್ಲಿ, ಯೇಸು ಸ್ವಾಮಿ ತೋರಿಸಿಕೊಟ್ಟಂತ ದೇವರಲ್ಲಿ, ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುವಂತ ಜನರು ನಾವೆಲ್ಲರೂ ಕೂಡ ಪರಸ್ಪರ ಅನ್ಯೋನ್ಯತೆ ಇರಬೇಕು. ಯೇಸು ಸ್ವಾಮಿಯಲ್ಲಿ ದೇವರ ನಂಬಿಕೆ ಇಟ್ಟು ನಮ್ಗೆ ಜೀವನ ಮಾಡಿದಾಗ ಏನು ಕೂಡ ಕಡಿಮೆ ಆಗುದಿಲ್ಲ ಅಂತ ನಾವು ಜೀವನ ಮಾಡುವವರು. ಇದು ಪಿಶಾಚಿಯಲ್ಲಿಂದ ಬಂತು. ಅವರಿಗೆ ಜಾಸ್ತಿ ಆಯ್ತು, ಇವರಿಗೆ ಕಡಿಮೆ ಆಯ್ತು ಅಂತ ಹೇಳಿಕೊಂಡು, ಅದಕ್ಕಾಗಿ ಅವರಿಗೆ ಅದು ಸರಿ ಕಾಣಲಿಲ್ಲ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವೀಗ ಈ ಕೆಲಸದಲ್ಲಿ ಹೋದರೆ ಏನಂತ ಹೇಳಿದ್ರೆ,
ಈ ವಸ್ತುಗಳನ್ನು ಹಂಚುವ ಕೆಲಸಕ್ಕೆ ಹೋದರೆ, ಹಣವನ್ನು ಹಂಚುವ ಕೆಲಸಕ್ಕೆ ಕೈ ಹಾಕಿದರೆ ನಾವು ದೇವರಿಂದ ದೂರಕ್ಕೆ ಸರಿಯುತ್ತೇವೆ. ಪ್ರಿಯರೇ, ಇಲ್ಲಿ ಉಂಟು ನಾವು ಅರ್ಥ ಮಾಡಿಕೊಳ್ಬೇಕಾದ ಸತ್ಯ. ಅಧಿಕಾರ ಸಿಕ್ಕಿದಾಗ ಇನ್ನು ದೊಡ್ಡ ಅಧಿಕಾರ ಮತ್ತು ದೊಡ್ಡ ಅಧಿಕಾರಕ್ಕೆ ಆಸೆ ಪಡ್ತೇವೆ ಸಾಮಾನ್ಯವಾಗಿ. ಆದರೆ ಪ್ರೇಷಿತರು ಏನ್ ಮಾಡಿದರು? ಇದು ನಮ್ಗೆ ಬೇಡ. ಏನಂತ ಹೇಳಿದ್ರೆ, ಹಣ ಹಂಚುವಂತ ಕೆಲಸ ಅಥವಾ ವಸ್ತುಗಳನ್ನು ಹಂಚುವಂತ ಕೆಲಸ ನಮ್ಗೆ ಬೇಡ. ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಪ್ರಾರ್ಥನೆ ಮಾಡಬೇಕು. ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ದೇವರ ವಾಕ್ಯವನ್ನು ಸಾರಬೇಕು. ಇದು ನಮ್ಮ ಕೆಲಸ. ಆಸ್ತಿ ಪಾಸ್ತಿ, ಹಣ, ಆಸೆ ಅದೆಲ್ಲ ನಮ್ಗೆ ಬೇಡ. ಇದು ವ್ಯತ್ಯಾಸ ಪ್ರಿಯರೇ. ದೇವರ ಸಾಮ್ರಾಜ್ಯ ಮತ್ತು ಪ್ರಪಂಚ. ದೇವರ ಸಾಮ್ರಾಜ್ಯದ ಜನರಿಗೆ ಮತ್ತು ಪ್ರಪಂಚದ ಜನರಿಗಿರುವಂತ ವ್ಯತ್ಯಾಸ ಇದು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕೆಲಸವನ್ನು ನಾವು ಬೇರೆಯವರಿಗೆ ನೀಡುವ. ಯಾರಿಗೆ ನೀಡುದು ಇದನ್ನು? ಯಾರಿಗೆ ಅಂತ ಹೇಳಿದ್ರೆ, ಅವರು ಕೂಡ ಸಭ್ಯ ವ್ಯಕ್ತಿಗಳಾಗಿರ್ಬೇಕು. ಯಾರ್ಯಾರಿಗಲ್ಲ, ತಮ್ಮ ಅಂತಃಕರಣದ ಪ್ರಕಾರ ನಡೆದುಕೊಂಡು ಎಲ್ಲರಿಗೆ ಸಮಾನವಾಗಿ ಹಂಚುವಂತ ಜನರನ್ನು ನಾವು ಹೆಕ್ಕಿ ತೆಗೆಯುವ ಮತ್ತು ಅವರಿಗೆ ಈ ಕೆಲಸವನ್ನು ನೀಡುವ. ಆಗ ನಾವು ನಮ್ಮ ಪೂರ್ಣ ಸಮಯವನ್ನು ಪ್ರಾರ್ಥನೆ ಮಾಡಲಿಕ್ಕೆ ಮತ್ತು ದೇವರ ವಾಕ್ಯವನ್ನು ಸಾರಲಿಕ್ಕೆ ನಾವು ಅದನ್ನು ಉಪಯೋಗ ಮಾಡಬಹುದು. ಹೀಗೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಾರ್ಥನೆ ಮಾಡಿದರು ಮತ್ತು ಈ ಜನರನ್ನು ಅವರು ಆಯ್ಕೆ ಮಾಡಿದರು. ಸ್ಟೆಫಾನ, ಫಿಲಿಪ್ಪ, ಪ್ರೊಕೋರ, ನಿಕನೋರ, ತಿಮೋನ, ಪೆರ್ಮಾನ ಮತ್ತು ನಿಕೋಲಾಯ ಏನ್ ಮಾಡ್ಲಿಕ್ಕೆ, ಇದನ್ನೆಲ್ಲ ಹಂಚಿಕೊಡ್ಲಿಕ್ಕೆ ಶುರು ಮಾಡ್ಲಿಕ್ಕೆ. ಪ್ರಿಯರೇ, ಆಯ್ಕೆ ಮಾಡಿದ ಯಾರು ಸಭ್ಯರಿದ್ದಾರೆ, ಒಳ್ಳೆ ಮನುಷ್ಯರಿದ್ದಾರೆ, ಅವರನ್ನು ಆಯ್ಕೆ ಮಾಡಿದ್ರು. ಅವರೇನ್ ಮಾಡಿದರು? ಅವರು ಕೂಡ ಪ್ರೇಷಿತರ ಹಾಗೇನೆ ಏನ್ ಮಾಡ್ಲಿಕ್ಕೆ ಹೋದಾರೆ ಅಂತ ಹೇಳಿದ್ರೆ, ಸುವಾರ್ತೆಯನ್ನು ಸಾರಿದರು ತಮ್ಮ ಕೆಲಸದಲ್ಲಿ. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸುವಾರ್ತೆಯನ್ನು ಸಾರ್ತಾರೆ, ದೇವರ ವಾಕ್ಯವನ್ನು ಸಾರ್ತಾರೆ, ಗುಣಪಡಿಸ್ತಾರೆ. ಇನ್ನು ಕೆಲವರು ಇನ್ನೊಂದು ರೀತಿಯಲ್ಲಿ ಸುವಾರ್ತೆಯನ್ನು ಸಾರ್ತಾರೆ. ಅವರು ತಮ್ಮ ಕೆಲಸವನ್ನು ಮಾಡುವಾಗ ಅವರು ಸ್ವಾಮಿಯ ಸುವಾರ್ತೆಯನ್ನು ಸಾರ್ತಾರೆ ತಮ್ಮದೇ ರೀತಿಯಲ್ಲಿ. ಅದು ಇನ್ನೊಂದು ಭಾಗ್ಯ. ಅದು ಎಲ್ಲರಿಗೆ ಸಿಗುವುದಿಲ್ಲ. ತಮ್ಮ ಕೆಲಸವನ್ನು ಮಾಡುತ್ತಿರುವಾಗ ಆ ಕೆಲಸ ಮಧ್ಯದಲ್ಲಿ ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರುವಂತಹ ಕೆಲಸ, ಅದು ಇನ್ನೊಂದು ಭಾಗ್ಯ. ನಾನೊಂದು ವಿಡಿಯೋ ಚಿತ್ರಣವನ್ನು ನೋಡಿದೆ. ಅವರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ನನ್ನ ಮೆಕ್ಯಾನಿಕ್ ಕೆಲಸವನ್ನು ಮಾಡುತ್ತಿರುವಾಗ ದೇವರ ಸಾಮ್ರಾಜ್ಯವನ್ನು ಸಾರ್ತೇನೆ, ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರ್ತೇನೆ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅದನ್ನು ಅವರು. ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಈ 7 ಮಂದಿ ಸಪ್ತ ಸಹಾಯಕರು, ಅವರನ್ನು ಆಯ್ಕೆ ಮಾಡಿ ಈ ಕೆಲಸಕ್ಕೆ ಬಿಟ್ಟಾಗ ಅವರು ಕೂಡ ಸುವಾರ್ತೆಯನ್ನು ಸಾರಲಿಕ್ಕೆ ಶುರು ಮಾಡಿದ್ದಾರೆ. ನಾವು ಒಂದು ವೇಳೆ ಓದುತ್ತಾ ಹೋದರೆ ಮುಂದಕ್ಕೆ ಪ್ರೇಷಿತರ ಕಾರ್ಯಕಲಾಪಗಳು, ಅದರಲ್ಲಿ ನಾವು ನೋಡ್ತೇವೆ ಸ್ಟೆಫಾನನು ಯಾವ ರೀತಿ ದೇವರ ಸಾಮ್ರಾಜ್ಯವನ್ನು ಸಾರಲಿಕ್ಕೆ ಶುರು ಮಾಡಿದ. ನಿರರ್ಗಳವಾಗಿ ದೇವರ ಸಾಮ್ರಾಜ್ಯವನ್ನು ಸಾರಲಿಕ್ಕೆ ಶುರು ಮಾಡಿದ, ಸುವಾರ್ತೆಯನ್ನು ಸಾರಲಿಕ್ಕೆ. ನಮ್ಮ ಉಸಿರು, ನಮ್ಮ ಚಿಂತನೆ ಎಲ್ಲವೂ ಕೂಡ ದೇವರ ಸಾಮ್ರಾಜ್ಯ ಆಗಿದ್ದರೆ ಆಗ ನಾವು ಏನಾಗ್ತೇವೆ ಅಂತ ಹೇಳಿದ್ರೆ, ನಾವು ಕೂಡ ಸತ್ಪುರುಷರಾಗ್ತೇವೆ. ನಮ್ಮ ಕೆಲಸದಲ್ಲಿ, ನಮ್ಮ ಚಿಂತನೆಯಲ್ಲಿ, ನಮ್ಮ ಊಟೋಪಚಾರಗಳಲ್ಲಿ, ಎಲ್ಲದರಲ್ಲಿ ಕೂಡ ನಾವು ದೇವರನ್ನೇ ನೆನೆಯುತ್ತೇವೆ ಮತ್ತು ದೇವರನ್ನೇ ಸಾರುತ್ತೇವೆ. ಆ ಒಂದು ಸ್ವರ್ಗ ರಾಜ್ಯವನ್ನು ಇಲ್ಲಿ ಭೂಲೋಕದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ಉಂಟು. ಸತ್ತ ಮೇಲೆ ಮಾತ್ರ ಅಲ್ಲ, ಇಲ್ಲಿ ಪ್ರಪಂಚದಲ್ಲಿ ಇರುವಾಗಲೇ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ. ಆ ಭಾಗ್ಯ ಎಲ್ಲರಿಗಿಲ್ಲದಿದ್ದರೂ ಕೂಡ ಕೆಲವರಿಗೆ ಅದು ದೇವರು ನೀಡಿದ್ದಾರೆ ಆ ಭಾಗ್ಯವನ್ನು. ಯಾವಾಗಲೂ ಕೂಡ ನಮ್ಮ ಮನಸ್ಸು ಶುದ್ಧವಾಗಿರ್ತೇವೆ, ನಮ್ಮ ಮಾತುಗಳು ಆಗ ಶುದ್ಧವಾಗಿಯೇ ಬರುತ್ತವೆ. ನಮ್ಮ ಕೃತ್ಯಗಳು ಕೂಡ ಅವು ಇನ್ನೊಬ್ಬರಿಗೆ ಉಪಕಾರಕ್ಕೆ ಬರುವಂತ ಆ ಒಂದು ಕೃತ್ಯಗಳಾಗಿರ್ತವೆ.
ಅದಕ್ಕೆ ನಾವು ಏನ್ ಬೇಕಂತ ಹೇಳಿದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ತದೆ. ನಮ್ಮ ಮನಸ್ಸು ಯಾವಾಗ ಶುದ್ಧವಾಗಿರ್ತದೆ? ಯಾವಾಗ ಶುದ್ಧವಾಗಿರ್ತದೆ ಅಂತ ಹೇಳಿದ್ರೆ ಕೆಟ್ಟದರಿಂದ ದೂರ, ಸ್ವಾರ್ಥದಿಂದ ದೂರ, ಅಸೂಯೆಯಿಂದ ದೂರ ಇದ್ದಾಗ ಮತ್ತು ನಾವು ದೇವರ ಸಾನ್ನಿಧ್ಯದಲ್ಲಿ ದೇವರ ವಾಕ್ಯವನ್ನು ಓದಿ ಅದರ ಮೇಲೆ ಧ್ಯಾನ ಮಾಡುತ್ತಿರುವಾಗ ನಮ್ಮ ಚಿಂತನೆಗಳು ಶುದ್ಧವಾಗಿರ್ತವೆ. ದೇವರ ವಾಕ್ಯವನ್ನು ಓದಿ ದೇವರ ವಾಕ್ಯದ ಮೇಲೆ ಧ್ಯಾನ ಮಾಡುತ್ತಿರುವಾಗ ನಮ್ಮ ಮನಸ್ಸು ಶುದ್ಧ ಇರ್ತದೆ, ನಮ್ಮ ಅಂತಃಕರಣ ಶುದ್ಧ ಇರ್ತದೆ. ಹಾಗೇನಾಗ್ತದೆ ಅಂತ ಹೇಳಿದ್ರೆ ನಾವು ಮಾತನಾಡುವಂತ ಮಾತುಗಳು ಕೂಡ ಅವು ಶುದ್ಧ ಮಾತುಗಳಾಗಿರ್ತವೆ. ನಿರ್ಮಲ ಹೃದಯದಿಂದ ಬರುವಂತ ಮಾತುಗಳು ಖಂಡಿತವಾಗಿಯೂ ಅವು ನಿರ್ಮಲವಾಗಿಯೇ ಇರ್ತವೆ. ನಮ್ಮ ಮಾತು ಮತ್ತೆ ನಮ್ಮ ಕೃತಿಗಳು ಅವು ಏನಾಗಿವೆ ಅಂತ ಹೇಳಿದ್ರೆ ನಮ್ಮ ಅಂತಃಕರಣ ಮತ್ತು ನಮ್ಮ ಮನಸ್ಸಿನ ಒಂದು ಪಾರದರ್ಶಕ ಆಗಿದೆ. ಅದರಲ್ಲಿ ನಾವು ಕಾಣಬಹುದು ನಮ್ಮ ಅಂತರಂಗ ಯಾವ ರೀತಿಯದ್ದು ಉಂಟಂತ ಹೇಳಿಕೊಂಡು ನಮ್ಮ ಮಾತು ಮತ್ತು ನಮ್ಮ ಕೃತಿಗಳಿಂದ ನಾವು ಅರ್ಥ ಮಾಡಿಕೊಳ್ಬಹುದು ಎಂತ ರೀತಿಯ ಮನುಷ್ಯ ಅಂತ ಹೇಳಿಕೊಂಡು. ನಮ್ಗೆ ಅಂತ ಜೀವನ ನಡೆಯಲಿಕ್ಕೆ ಅಥವಾ ಜೀವಿಸಲಿಕ್ಕೆ ಸಾಧ್ಯವೇ? ಯಾಕಿಲ್ಲ? ಎಲ್ಲರಿಗೂ ಕೂಡ ಸಾಧ್ಯ. ಅದು ಏನ್ ಬೇಕಂತ ಹೇಳಿದ್ರೆ ನಮ್ಗೆ ಒಂದು ಮನಸ್ಸು ಬೇಕು. ನಾನು ಕೂಡ ದೇವರ ಮಗನಾಗಿ ದೇವರ ಮಗಳಾಗಿ ಜೀವಿಸ್ಲಿಕ್ಕೆ ನನ್ಗೆ ಬೇಕು ಎಂಬ ಒಂದು ಮನಸ್ಸು ಬೇಕು. ಆ ಮನಸ್ಸು ಇದ್ದರೆ ಮತ್ತು ದೇವರ ನಾವು ಪ್ರಾರ್ಥಿಸಿದರೆ ಮತ್ತು ನಾವು ಪ್ರಯತ್ನ ಪಟ್ಟರೆ ನಮ್ಗೆ ಅದು ಖಂಡಿತವಾಗಿ ಸಾಧ್ಯ ಆಗ್ತದೆ. ನಾವು ಕೂಡ ಉತ್ತಮ ಜೀವನವನ್ನು ಜೀವಿಸ್ತೀವಿ. ಉತ್ತಮ ಅಂತ ಹೇಳಿದ್ರೆ ಪಾಪದಿಂದ ದೂರಕ್ಕಿರುವಂತಹ ಜೀವನವನ್ನು ಜೀವಿಸ್ಲಿಕ್ಕೆ ಸಾಧ್ಯ. ಎಲ್ಲಿ ಸ್ವಲ್ಪ ಆ ಒಂದು ಆಸೆ ದುರಾಸೆ ಅದರ ಕೀಟ ಒಳಗೆ ಬರ್ತದೋ ಅಲ್ಲಿಗೆ ಮುಗಿಯಿತು. ಅದು ಮತ್ತೆ ಕೊರೆಯಲಿಕ್ಕೆ ಶುರು ಮಾಡ್ತದೆ. ಏನನ್ನು ಕೊರೆಯಲಿಕ್ಕೆ ಶುರು ಮಾಡ್ತದೆ? ನಮ್ಮಲ್ಲಿರುವಂತಹ ಒಳಿತನ್ನು ಕೊರೆಯಲಿಕ್ಕೆ ಶುರು ಮಾಡ್ತದೆ. ಮತ್ತೆ ನಮ್ಗೆ ಕಷ್ಟ ಆಗ್ತದೆ. ಅದಕ್ಕಾಗಿ ಅದರ ಮುಂಚೆನೆ ಅದನ್ನು ಸ್ವಲ್ಪ ದೂರಕ್ಕಿಡ್ಬೇಕು. ನಮ್ಗೆ ತಿಳಿಯುತ್ತದೆ ಯಾವುದು ಸರಿಯಲ್ಲ ಯಾವುದು ಒಳಿತು ಅಂತ ಹೇಳಿಕೊಂಡು. ಅದಕ್ಕಾಗಿ ಏನು ಸರಿಯಲ್ಲವೋ ಅದನ್ನು ನಾವು ಮುಂಚಿತವಾಗಿ ಮುಂಗಡವಾಗಿ ಅದನ್ನು ದೂರಕ್ಕೆ ಇಡ್ಲಿಕ್ಕೆ ಸಾಧ್ಯ. ನಾವು ಪ್ರಯತ್ನ ಪಟ್ರೆ ಆಗ ನಾವು ಸೇಫ್ ಆಗಿರ್ತೇವೆ, ನಾವು ನಿರಾತಂಕವಾಗಿರ್ತೇವೆ. ಇವತ್ತು ಈ ದೇವರ ವಾಕ್ಯವನ್ನು ಆಲಿಸ್ತಿರುವಾಗ ನಾವು ದೇವರ ವಿಶೇಷ ಕೃಪೆಯನ್ನು ಬೇಡುವ. ಯಾವತ್ತೂ ಕೂಡ ನಾವು ಈ ಅಸೂಯೆಯಿಂದ ದುರಾಸೆಯಿಂದ ಕೆಟ್ಟ ಯೋಚನೆಗಳಿಂದ ದೂರಕ್ಕಿರಲು ಮತ್ತು ಒಳಿತನ್ನೇ ಯೋಚನೆ ಮಾಡಲಿಕ್ಕೆ, ಇತರರ ಸಂಗಡ ಒಳಿತನ್ನೇ ಮಾಡಲಿಕ್ಕೆ ಬೇಕಾದಂತ ಆ ಒಂದು ದೊಡ್ಡ ಮನಸ್ಸು, ಕೃಪೆ, ಆಶೀರ್ವಾದ ನಮಗೆ ಸಿಗ್ಲಂತ ಪ್ರಾರ್ಥಿಸುವ. ಕರ್ತನಾದ ದೇವರೇ, ನಮ್ಮೆಲ್ಲರನ್ನು ನಿಮ್ಮ ಚಿತ್ತದ ಪ್ರಕಾರ ನಿಮ್ಮ ಸ್ವರೂಪದಲ್ಲಿ ನಮ್ಮನ್ನು ನೀವು ಸೃಷ್ಟಿಸಿದ್ದೀರಿ. ನಿಮ್ಮ ಚಿತ್ತದ ಪ್ರಕಾರ ನಮ್ಗೆ ನಡೆಯಲಿಕ್ಕೆ ನೀವು ಕರೆ ನೀಡ್ತೀರಿ. ನಿಮ್ಮ ಪುತ್ರರು ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ಅದನ್ನೇ ತಮ್ಮ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ತನಗಾಗಿ ತಾನು ಏನನ್ನು ಮಾಡಲಿಲ್ಲ, ಪರರಿಗಾಗಿ ಎಲ್ಲವನ್ನು ಅವರು ನೀಡಿದರು. ಅವರಂತೆ ನಾವು ಕೂಡ ಜೀವಿಸಲು ನಮಗೆ ಬೇಕಾದಂತ ಕೃಪೆಗಳನ್ನು ನೀಡಿರಿ. ನರಿಗಳಿಗೆ ಗುಹೆಗಳಿವೆ, ಪಕ್ಷಿಗಳಿಗೆ ಪೊಟರೆಗಳಿವೆ, ಆದರೆ ನರಪುತ್ರನಿಗೆ ತಲೆಯಿಟ್ಟು ಮಲಗಲು ಕೂಡ ಜಾಗ ಇಲ್ಲ ಅಂತ ಹೇಳಿದಂತ ನಿಮ್ಮ ಪುತ್ರರು ಈ ಭೂಲೋಕದಲ್ಲಿ ಎಲ್ಲರಿಗೆ ಎಲ್ಲವನ್ನು ನೀಡಿದರು. ಯಾವುದು ಕೂಡ ಕೊರತೆ ಎಂಬುದಿದ್ದಿಲ್ಲ. ಅವರ ಸಂಗಡದಲ್ಲಿದ್ದಂತ ಎಲ್ಲ ಜನರಿಗೆ ನೆಮ್ಮದಿ ಮತ್ತು ಶಾಂತಿ ಸಿಕ್ಕಿತು. ನಾವು ಕೂಡ ನಿಮ್ಮ ಪುತ್ರರನ್ನು ಹಿಂಬಾಲಿಸುವಂತ ವ್ಯಕ್ತಿಗಳು. ನಮ್ಮ ಜೀವನದಲ್ಲಿ ನಿಮ್ಮ ಪುತ್ರರ ಗುಣಗಳನ್ನು ಅಳವಡಿಸಿಕೊಂಡು ಸಂತೋಷದಿಂದ ನೆಮ್ಮದಿಯಿಂದ ಜೀವಿಸಲಿಕ್ಕೆ, ಎಲ್ಲರೊಂದಿಗೆ ಮುಕ್ತ ಮನಸ್ಸಿನಿಂದ ಪರಸ್ಪರ ಪ್ರೀತಿ ಸ್ನೇಹದಿಂದ ಬದುಕಲಿಕ್ಕೆ ನಮ್ಗೆ ನೀವು ಅನುವು ಮಾಡಿರಿ, ಆಶೀರ್ವದಿಸಿರಿ. ನಮ್ಮೊಂದಿಗೆ ಪ್ರಾರ್ಥನೆ ಮಾಡುತ್ತಿರುವಂತ ಎಲ್ಲರಿಗೆ ಕೂಡ ದೇಹದ ಆರೋಗ್ಯವನ್ನು ನೀಡಿರಿ. ಸುಖ ಶಾಂತಿಯಿಂದ ಜೀವಿಸಲಿಕ್ಕೆ ಬೇಕಾದಂತ ನೆಮ್ಮದಿಯನ್ನು ನೀಡಿರಿ. ಕರ್ತನಾದ ದೇವರೇ, ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಮತ್ತು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.